Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers. Super Singer. ನಮ್ಮ ಟಿವಿ ತೊಂದು ಜನ ಮಾತಾಡಕ್ಲೆ ನಮಸ್ಕಾರ. ಮಾತಾ ಅಣ್ಣನಗ್ಲಿಗೆ, ಅಕ್ಕನಗ್ಲಿಗೆ, ಅಮ್ಮನಗ್ಲಿಗೆ, ಆಂಟಿನಗ್ಲಿಗೆ, ಅಂಕಲ್ನಗ್ಲಿಗೆ, ಅಜ್ಜನಗ್ಲಿಗೆ, ಅಜ್ಜನಗ್ಲಿಗೆ, ದೊಡ್ಡಮನಗ್ಲಿಗೆ, ಚಿಕ್ಕಮ್ಮನಗ್ಲಿಗೆ, ಚಿಕ್ಕಮ್ಮನಗ್ಲಿಗೆ, ಮಲ್ಲಗ್ಲಿಗೆ, ಎಲ್ಲಾಗ್ಲಿಗೆ, ಇಲ್ಲದಾಗ್ಲಿಗೆ, ಬರಿದಲ್ಲದಾಗ್ಲಿಗೆ ಮಾತಾಡಕ್ಲ ನಮಸ್ಕಾರ. ಅಂಡ್ ವೆಲ್ಕಮ್ ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-Star Boiled Rice. ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ಇವರು ಇದ್ದಿದ್ದರಿಂದ ಇಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮೂಡಿ ಬರೋದಕ್ಕೆ ದೊಡ್ಡ ಕಾರಣೀಭೂತರು. ಅದರ ಜೊತೆಗೆ ಕೋ ಸ್ಪಾನ್ಸರ್ಸ್ ಯಾರೆಲ್ಲ ಇದ್ದೀರಾ ನಿಮ್ಮೆಲ್ಲರಿಗೂ ದೊಡ್ಡ 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 ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದ ಉದ್ದ ಅಗಲದಿಂದ ಮೂಲೆ ಮೂಲೆಯಿಂದ ಎಲ್ಲ ಕಡೆಯಿಂದ ಕಲಾವಿದರನ್ನು ಹುಡುಕಿ ಹೆಕ್ಕಿ ಕರ್ಕೊಂಡು ಬರುವಂತಹ ಒಂದು ಕೆಲಸವನ್ನು ನಮ್ಮ ಟಿವಿ ಮಾಡಿದೆ. ಹಾಡುಗಾರರಿಗೆ ಒಂದು ಅದ್ಭುತವಾಗಿರುವಂತಹ ವೇದಿಕೆಯನ್ನು ಕೊಡಬೇಕು, ಅವರಿಗೆ ದಾರಿದೀಪವಾಗಬೇಕು, ಒಂದು ಮಾರ್ಗವಾಗಬೇಕು, ಏನಾದರೂ ಸಾಧನೆ ಮಾಡುವಂತಹ ಛಲ ಇದ್ದವರಿಗೆ ಆ ಒಂದು ದಾರಿಯನ್ನು ತೋರಿಸಬೇಕು ಅನ್ನುವಂತಹ ಒಂದು ದೊಡ್ಡ ವಿಚಾರವನ್ನು ಇಟ್ಕೊಂಡು ನಮ್ಮ ಟಿವಿ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದೆ. ಇವಾಗ ಗ್ರ್ಯಾಂಡ್ ಫಿನಾಲೆಯ ಅಂತಿಮ ಸುತ್ತು ಇವಾಗ ಇಲ್ಲಿ ಶುರುವಾಗ್ತಾ ಇದೆ. ಇವತ್ತು ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಯಾರಾಗ್ತಾರೆ ಈ ಒಂದು ಸೀಸನ್ನ ಮೆಗಾ ವಿನ್ನರ್ ಅನ್ನುವಂತಹ ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರ ಈ ಒಂದು ರೌಂಡಲ್ಲಿ ಸಿಗುತ್ತೆ. ಸೊ ಅದ್ಭುತವಾಗಿರುವಂತಹ ಕಾರ್ಯಕ್ರಮದ ಕೊನೆಯ ಸುತ್ತನ್ನು ಉದ್ಘಾಟನೆ ಮಾಡೋದಕ್ಕೆ ಅದ್ಭುತವಾಗಿರುವಂತಹ ಗೆಸ್ಟ್ಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ನಮ್ಮ ಮಂಗಳೂರಿನ ಹೆಸರಾಂತ ಅತ್ಯದ್ಭುತವಾಗಿರುವಂತಹ ಕೆಲಸವನ್ನು ಮಾಡಿರುವಂತಹ ಮೇಯರ್ ಆಗಿರುವಂತಹ ದಿವಾಕರ್ ಪಾಂಡೇಶ್ವರ್ ಅವರು ಇದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಮಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಎನ್ ಶಶಿಕುಮಾರ್ ಅವರಿದ್ದಾರೆ. ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಜನಸ್ನೇಹಿ ಆಗಿರುವಂತಹ ಪೊಲೀಸ್ ಅಂದರೆ ಯಾವ ರೀತಿ ಇರಬೇಕು ಅಂತ ನಮ್ಮ ಶಶಿಕುಮಾರ್ ಸರ್ ತೋರಿಸ್ಕೊಟ್ಟಿದ್ದಾರೆ. ಅವರನ್ನು ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಸಂತೋಷ್ 2-Star Boiled Rice ಭದ್ರಾವತಿ ಇದರ ಓನರ್ ಆಗಿರುವಂತಹ ಸುನಿಲ್ ಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅಂತ ಅಂದರೆ ಅವರ ಸಹಕಾರ ಕೂಡ ದೊಡ್ಡ ಮಟ್ಟದ್ದು. ಸೊ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಜಡ್ಜಸ್ ಇಲ್ಲದೆ ಈ ಒಂದು ಪಯಣ ಇಲ್ಲಿಯ ತನಕ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೆಸರಾಂತ ಸಂಗೀತ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ಗುರು ಕಿರಣ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಜೋರಾಗಿರುವಂಥ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಅದೇ ರೀತಿ ವಿ ಮನೋಹರ್ ಸರ್ ಕನ್ನಡ ಸಿನಿಮಾ ರಂಗದ ಖ್ಯಾತ ನಿರ್ದೇಶಕರು, ಸಾಹಿತ್ಯಗಾರರು, ನಟ ಆ್ಯಂಡ್ ಸಕಲ ಕಲಾ ವಲ್ಲಭ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಅವರನ್ನು ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ರಾಜಗೋಪಾಲ್ ಸರ್ ಅವರು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಬೇಕು ಅಂತ ಸ್ವಾಗತಿಸ್ತಾ ಇದ್ದೀನಿ. ಅದರ ಜೊತೆಗೆ 5 ಭಾಷೆಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ಮಣಿಕಾಂತ್ ಕದ್ರಿ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಅದರ ಜೊತೆಗೆ ನಮ್ಮ ಮಾರ್ಕೆಟಿಂಗ್ ಟೀಮ್ನ ರಿಯಾಜ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಅದರ ಜೊತೆಗೆ ಪ್ರವೀಣ್ ಪೂಣಚ್ ಅವರು ಕೂಡ ವೇದಿಕೆಗೆ ಬರಬೇಕು. ಅದರ ಜೊತೆಗೆ ನಮ್ಮ ಟಿವಿಯ ಸಾರಥಿ ಆಗಿರುವಂತಹ ಡಾಕ್ಟರ್ ಶಿವಶರಣ್ ಶೆಟ್ಟಿ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಬಹುಶಃ ಈ ಒಂದು ಕನಸು ಏನು ನಮ್ಮ ಟಿವಿ ಅನ್ನುವಂತಹ ಚಾನೆಲ್ ಕಂಡಿತ್ತು. ಒಂದೇ ಒಂದು ಕನಸು, ಎಷ್ಟೋ ಜನರಿಗೆ ಹಾಡುಗಾರರಾಗಬೇಕು, ಸಂಗೀತಗಾರರಾಗಬೇಕು, ಗಾಯಕ ಆಗಬೇಕು, ಈ ದೊಡ್ಡ ಕನಸಿರುತ್ತೆ. ಆದರೆ ಅದನ್ನು ಯಾವ ರೀತಿ ಸಾಕಾರಗೊಳಿಸುವಂಥದ್ದು ಅನ್ನುವಂತಹ ಗೊಂದಲ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದು ನಮ್ಮ ಟಿವಿ. ಅದಕ್ಕೆ ಕೈ ಜೋಡಿಸಿದ್ದು ಎಲ್ಲ ನಮ್ಮ ಪ್ರೋತ್ಸಾಹಕರು ಆ್ಯಂಡ್ ಜಡ್ಜಸ್ ಅವರಿಗೆ ಧನ್ಯವಾದಗಳು. ಆ್ಯಂಡ್ ಈ ಒಂದು ಗ್ರ್ಯಾಂಡ್ ಫಿನಾಲೆಯ ಉದ್ಘಾಟನೆಯನ್ನು ಮಾಡೋದಕ್ಕೆ ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆ್ಯಂಡ್ ಅವರಿಗೆ ಹೂವಿನ ಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಡಾಕ್ಟರ್ ಶಿವಶರಣ್ ಶೆಟ್ಟಿ ಅವರ ಹತ್ರ. ಮೊದಲನೇದಾಗಿ ಮಂಗಳೂರಿನ ಖ್ಯಾತ ಮೇಯರ್ ಆಗಿರುವಂತಹ ದಿವಾಕರ್ ಪಾಂಡೇಶ್ವರ್ ಇವರಿಗೆ ನೆನಪಿನ ಕಾಣಿಕೆಯೊಂದಿಗೆ ಹೂಗುಚ್ಛವನ್ನು ನೀಡಿ ನಮ್ಮ ಕಾರ್ಯಕ್ರಮದ ನೆನಪು ಅವರ ಹೃದಯದಲ್ಲಿ ಅಚ್ಚಳಿಯದೆ ಉಳಿಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಎನ್ ಶಶಿಕುಮಾರ್ ಅವರು, ಸೊ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ,
ಪೊಲೀಸ್ ಅಂದರೆ ಯಾವ ರೀತಿ ಇರಬೇಕು, ಜನರಿಗೆ ಯಾವ ವಿಚಾರದಲ್ಲೂ ಕೂಡ ಅವರು ಅವೈಲೇಬಲ್ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ಸುನಿಲ್ ಶೆಟ್ಟಿ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ವಿ. ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ ಇದರ ಪ್ರೌಡ್ ಓನರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಉಳಿದವರೆಲ್ಲರೂ ಕೂಡ ನಮ್ಮವರೇ, ಅವರಿಲ್ಲದೆ ಈ ಕಾರ್ಯಕ್ರಮ ಪೂರ್ಣವಾಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ವೆಲ್ಕಮ್. ಆ್ಯಂಡ್ ಯಾವುದೇ ಒಂದು ಕಾರ್ಯಕ್ರಮ ಅದು ಬೆಳಕಿನಿಂದ ಮುಂದುವರಿಬೇಕು ಅಂತಂದರೆ ದೀಪವನ್ನು ಬೆಳಗಿಸುವಂಥದ್ದು ನಮ್ಮ ಕಲೆ, ಅದು ಒಂದು ಸಂಸ್ಕೃತಿ ಅಂತ ಹೇಳ್ಬೋದು. ಸೊ ಅದನ್ನು ಮಾಡಿಕೊಡಬೇಕು ಅಂತ ಬಂದಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ವಿನಂತಿ. ಮೇಯರ್ ಅವರು ದಯವಿಟ್ಟು ಮುಂದೆ ಬರಬೇಕು, ಕಮಿಷನರ್ ಸರ್ ಕೂಡ ಮುಂದೆ ಬಂದು ಆ ಒಂದು ಮಹತ್ ಕಾರ್ಯವನ್ನು ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಮಂಗಳೂರಿನ ಮಹಾಪೌರರು ದಿವಾಕರ್ ಪಾಂಡೇಶ್ವರ್, ಅದೇ ರೀತಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಎನ್ ಶಶಿಕುಮಾರ್, ಅದೇ ರೀತಿ ಸಂತೋಷ್ ಬಾಯ್ಲ್ಡ್ ರೈಸ್ ಇದರ ಓನರ್ ಆಗಿರುವಂತಹ ಸುನಿಲ್ ಶೆಟ್ಟಿ ಅವರು ಮುಂದೆ ಬಂದು ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೀಪವನ್ನು ಬೆಳಗಿಸುವುದು ಅಂತಂದ್ರೆ ಅದರ ಅರ್ಥ ಏನೇ ಕತ್ತಲೆ ಇರ್ಬೋದು, ಏನೇ ನೆಗೆಟಿವಿಟಿ ಇರ್ಬೋದು, ಏನೇ ಕೊರತೆಗಳಿರ್ಬೋದು, ಅದೆಲ್ಲ ಆ ಬೆಳಕಿನ ಮುಖೇನ ದೂರ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ದೀಪ ಪ್ರಜ್ವಲನೆಯ ಮುಖೇನ ಹಲವಾರು ತಿಂಗಳುಗಳಿಂದ ಏನು ನಡೀತಾ ಇದೆ ಈ ಒಂದು ಸೂಪರ್ ಸಿಂಗರ್ ಅನ್ನುವಂತಹ ಸೀಸನ್ 2 ಸಿಂಗಿಂಗ್ ರಿಯಾಲಿಟಿ ಶೋ ಇವತ್ತು ಕೊನೆಯ ಹಂತದ ರೌಂಡ್ ನಡೆಯುತ್ತೆ. ಆ್ಯಂಡ್ ಅದರಲ್ಲಿ ಗೊತ್ತಾಗುತ್ತೆ 9 ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರಾಗ್ತಾರೆ ಈ ವರ್ಷದ ಅಥವಾ ಈ ಒಂದು ಸೀಸನ್ನ ಚಾಂಪಿಯನ್ ಅನ್ನುವಂಥದ್ದು. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಮಂಗಳೂರಿನ ಮಹಾಪೌರರು ಮೇಯರ್ ಆಗಿರುವಂತಹ ದಿವಾಕರ್ ಪಾಂಡೇಶ್ವರ್ ಅವರು ಮಾತಾಡಬೇಕು. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಕೋವಿಡ್ನಿಂದಾಗಿ ಅವರಿಗೆ ಸಿಕ್ಕಿದಂತಹ 1 ವರ್ಷದಲ್ಲಿ ಕೆಲವು ತಿಂಗಳುಗಳು ಅದರಲ್ಲೇ ಕಳೆದೋದ್ರು ಕೂಡ ಅದರಲ್ಲೂ ಕೂಡ ಅದ್ಭುತ ಸಾಧನೆಯನ್ನು ಮಾಡಿ ಜನಸ್ನೇಹಿಯಾಗಿ ಯಾವ ರೀತಿ ಮೇಯರ್ ಇರ್ಬೋದು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಅವರು 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ. ಸೂಪರ್ ಸಿಂಗರ್ ಇದರ ಫೈನಲ್ನ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮ ಮಂಗಳೂರು ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಅವರೇ, ಅದೇ ರೀತಿ ಖ್ಯಾತ ಸಂಗೀತ ನಿರ್ದೇಶಕರಾದ ಗುರುವಣ್ಣನವರೇ, ಅದೇ ರೀತಿ ಮನೋರಣ್ಣನವರೇ, ಈ ಕಾರ್ಯಕ್ರಮದ ರೂವಾರಿಯಲ್ಲಿ ಒಬ್ಬರಾದ ನಮ್ಮ ಟಿವಿಯ ಶಿವಣ್ಣನವರೇ, ಅದೇ ರೀತಿ ಮಣಿಕಂಠ ಕದ್ರಿಯವರೇ, ವೇದಿಕೆಯಲ್ಲಿ ಮನೋಹರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸ್ಪರ್ಧಾಳುಗಳೇ, ನಿಜವಾಗಿಯೂ ಇಂಥ ಕಾರ್ಯಕ್ರಮದಿಂದ ನಾವು ಹೊಸ ಪ್ರತಿಭೆಗಳನ್ನು ಗುರುತಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಈಗ ನೀವು ನೋಡಿರ್ಬೋದು, ಮೊದಲಿದೆ ಒಂದು ಸಿಂಗರ್ನವರು ಇರ್ಬೋದು, ಆದರೆ ಈಗ ಹೊಸ ಸಣ್ಣ ಸಣ್ಣ ಮಕ್ಕಳು ಅಂಥ ಸಂಗೀತದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇದಕ್ಕೆ ನಿಜವಾಗಿ ನಾನು ನಮ್ಮ ಟಿ ವಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದರಿಂದ ಹೊಸ ಪ್ರತಿಭೆಗಳನ್ನು ಗುರುತಿಸಲು ಇದೊಂದು ಒಳ್ಳೆಯ ಒಂದು ಅವಕಾಶ. ಅದೇ ರೀತಿ ಮೊನ್ನೆ ಪಾಂಡೇಶ್ವರದ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಆಯುಕ್ತರು ಒಂದು ಒಳ್ಳೆ ಪದ್ಯ ಹೇಳಿದರು. ನಾವು ಒಂದು ಪದ್ಯ ಕೇಳಿದೆ, ಇನ್ನೊಂದು ಪದ್ಯ ಹೇಳಿ ಅಂತ ನಾನು ಹೇಳಿದೆ. ನೋಡುವಾಗ 2 ಪದ್ಯವು ಅಷ್ಟೊಂದು ಒಳ್ಳೆ ಇದರಿಂದ ಅವರು ಹಾಡಿದರು. ನಿಜವಾಗಿ ಅವರು ಒಂದು ಪೊಲೀಸ್ ಆಯುಕ್ತರಂತ ಗೊತ್ತೇ ಆಗಲಿಲ್ಲ, ಅಷ್ಟೊಂದು ಸರಳ ರೀತಿಯಲ್ಲಿದ್ದರು ಅವರು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರುತ್ತಾ, ಗೆದ್ದವರು ಹಿಗ್ಗದೆ, ಸೋತವರು ಕುಗ್ಗದೆ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ನಿಮಗೆ ಜೀವನದಲ್ಲಿ ಒಳ್ಳೆಯ ಒಂದು ಅವಕಾಶ ಸಿಗಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ಇರುವಂಥವರು ಮಂಗಳೂರಿನ ಪೊಲೀಸ್ ಆಯುಕ್ತರು ಎನ್ ಶಶಿಕುಮಾರ್ ಅವರು. ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವ್ರು ಬಂದಾಗಲೇ ನಮಗೊಂದು ಏನೋ ಒಂದು ಪಾಸಿಟಿವ್ ಎನರ್ಜಿ ಇತ್ತು ಮಂಗಳೂರಿನಲ್ಲಿ. ಯಾಕೆ ಅಂತಂದರೆ ಒಂದು ಕಡೆ ಅವರು ಕಲೆಯ ಬಗ್ಗೆ ಕೂಡ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು, ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು, ಎಲ್ಲೋ ಒಂದು ಸ್ಟೇಜಲ್ಲಿ ಹೋಗಿ ಹಾಡು ಆಡ್ತಾಯಿದ್ರು. ಅದ್ರ ಜೊತೆಗೆ ಜನಸ್ನೇಹಿಯಾಗಿ ಜನರಿಗೆ ಹೇಗೆ ಸಿಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಹಂಚ್ತಾ ಇದ್ರು, ಅವರ ಭಾವನೆಗಳನ್ನು ತಿಳ್ಕೊಳ್ತಾ ಇದ್ರು. ಅದರ ಜೊತೆಗೆ ತಪ್ಪು ಕೆಲಸ ಮಾಡೋರಿಗೆ
ಬಂದಾಗಿನಿಂದಾನೇ ಅವರು ಸಂದೇಶವನ್ನು ಕೊಡ್ತಾ ಇದ್ರು. ಸೊ ಅಂತಹ ಒಬ್ಬ ಅದ್ಭುತ ಪೊಲೀಸ್ ಕಮಿಷನರ್ ಇಲ್ಲಿರುವಂಥದ್ದು ನಮ್ಮ ಈ ಕಾರ್ಯಕ್ರಮದ ಮೆರುಗನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಸೊ ದಯವಿಟ್ಟು 2 ಮಾತುಗಳು. ಈ ನಮ್ಮ ಟಿ ವಿಯವರು ಮಾಡ್ತಿರುವಂಥ ಸೂಪರ್ ಸಿಂಗರ್ ಸೀಸನ್ 2 ಇಲ್ಲಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತಹ ನಮ್ಮ ಮೇಯರ್ ಅವರೇ ಹಾಗೂ ಕನ್ನಡ ಇಂಡಸ್ಟ್ರಿ, ಅದರಲ್ಲಿ ಮ್ಯೂಸಿಕ್ ಇಂಡಸ್ಟ್ರಿಗೆ ಒಂದು ಪ್ರತ್ಯೇಕ ಐಡೆಂಟಿಟಿಯನ್ನು ಕೊಟ್ಟಂಥ ಗುರುಕಿರಣ್ ಅವರೇ, ಮನೋಹರ್ ಅವರೇ, ನಾವು ಮನೋಹರ್ ಅವ್ರದ್ದು ನಾವು ಕಾಲೇಜ್ ಡೇಸಲ್ಲಿದ್ದಾಗ ಓ ಮಲ್ಲಿಗೆ, ಆಮೇಲೆ ಅನುರಾಗ ಸಂಗಮ, ಇವೆಲ್ಲ ಭಾಳ ತುಂಬ ಹಿಟ್ ಸಾಂಗ್ಸ್ ಆವಾಗ. ಅದೇ ರೀತಿ ಗುರುಕಿರಣ್ ಅವರು ಅಂದರೆ ಒಂದು ಹೊಸ ಅಲೆನೇ ಎಬ್ಬರಿಸ್ಬಿಟ್ರು. ಉಪೇಂದ್ರ ಅದರಲ್ಲೆಲ್ಲ ಈ ಥರನೂ ಇರ್ಬೋದು ಆ ಹಾಡುಗಳು, ಈ ಥರನೂ ಫಿಲ್ಮ್ಗಳು ಬರ್ಬೋದು ಅನ್ನೋವಂಥ ಒಂದು ವಿನೂತನ ಒಂದು ಪ್ರೋಸೆಸ್ಗೆ ಟಾರ್ಚ್ ಬೇರರ್ಸ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಮಂಗಳೂರು ಏನಿದೆ, ನಾನು ಸುಮಾರು 2 ತಿಂಗಳಾಗ್ತಾ ಬಂತು. ಇದು ಒಂದು ಹೊಸ ಪ್ರಪಂಚ. ಇದು ಅದೇ ತನ್ನಲ್ಲೇ ಒಂದು ದೊಡ್ಡ ಪ್ರಪಂಚವನ್ನು ಸುತ್ತಕೊಂಡಿರುವಂಥ ಒಂದು ಪ್ರದೇಶ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಮಂಗಳೂರಲ್ಲಿ ನಮ್ಮ ಭಾರತ ದೇಶದಷ್ಟೇ ಅಲ್ಲ, ಇಡೀ ವಿದೇಶಗಳಲ್ಲಿ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಎಲ್ಲ ದೇಶಗಳಲ್ಲಿ ಏನೋ ಒಂದು ವೈವಿಧ್ಯತೆಯನ್ನು ನೋಡ್ಬೋದು. ಅದನ್ನೆಲ್ಲ ಒಂದೇ ಊರಲ್ಲಿ ಎಲ್ಲಾದರೂ ನೋಡಬೇಕು ಅಂತಂದರೆ ಮೋಸ್ಟ್ಲಿ ಬೆಂಗಳೂರಲ್ಲಿ ಯಾವ ರೀತಿ ನೋಡ್ಲಿಕ್ಕೆ ಸಿಗುತ್ತೋ ಅದಕ್ಕಿಂತ ಹೆಚ್ಚು ವಿಶಿಷ್ಟವಾಗಿ ಮಂಗಳೂರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಇಲ್ಲಿನ ನಮ್ಮ ಟಿ ವಿ ಇವರು ಏನು ಸೂಪರ್ ಸಿಂಗರ್ ಸೀಸನ್ 2 ಮಾಡ್ತಾಯಿದ್ದಾರೆ, ಭಾಳ ಸಂತೋಷದ ವಿಚಾರ. ಯಾಕೆಂದರೆ ಸಾಕಷ್ಟು ಪ್ರತಿಭೆಗಳು ಈಗ ಕಿರುತೆರೆ ಮುಖಾಂತರ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಐಡೆಂಟಿಟಿಯನ್ನು ಗುರುತಿಸ್ಕೋತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಂಗಳೂರು ಭಾಗದವರು ಮತ್ತು ಎಲ್ಲೆಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದರಿಂದ ಹೊರಬಂದಂಥ ಪ್ರತಿಭೆಗಳು ಮುಂದೆ ರಾಜ್ಯ, ರಾಷ್ಟ್ರದ ಹೆಸರನ್ನು ಇನ್ನೂ ಹೆಚ್ಚು ಬೆಳಗಿಸಲಿ ಅಂತ ನಾನಾದರೂ ಹಾರೈಸ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದಕ್ಕೆ, ಇಂಥ ಗಣ್ಯರ ನಡುವೆ ಇಂತಹ ಮಹಾನ್ ಪ್ರತಿಭೆಗಳ ನಡುವೆ ನಿಂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಮ್ಮ ಟಿ ವಿಯವರಿಗೆ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿ ಬಂತು. ನಾವು ಯಾರೂ ಅಂದ್ಕೊಂಡಿರಲಿಲ್ಲ ನಮ್ಮ ಪ್ರಪಂಚದಲ್ಲಿ ಈ ಥರ ಎಲ್ಲ ಆಗುತ್ತೆ ಅಂತ. ಅವಾಗ ನಾವೆಲ್ಲ ಮನೆಯಲ್ಲಿದ್ವಿ ಆ್ಯಂಡ್ ಎಲ್ಲರೂ ಪೊಲೀಸರು ಹೇಳ್ತಾ ಇದ್ದಿದ್ದು ಒಂದೇ, ನೀವು ಮನೆಯಲ್ಲಿರಿ ಅಷ್ಟೇ ಸಾಕು, ನಮಗೇನು ಮಾಡಬೇಡಿ ಅಂತ. ಆದರೆ ನಾವು ಮನೆಯ ಒಳಗಡೆ ಇದ್ದರೆ ಪೊಲೀಸರೆಲ್ಲ ಮನೆಯಿಂದ ಹೊರಗಡೆ ಎದ್ದು ನಮ್ಮನ್ನು ಕಾಯ್ತಾ ಇದ್ರು. ಅವರ ಅದ್ಭುತವಾಗಿರುವಂತಹ ಕೆಲಸ ಏನಿದೆ ಅದರಿಂದ ನಾವಿವತ್ತು ನಮ್ಮ ದೇಶದಲ್ಲಿ ಕೊರೋನಾ ಕಂಪ್ಲೀಟ್ಲಿ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳ್ಬೋದು. ಎಲ್ಲ ಮಂಗಳೂರಿನ ಪೊಲೀಸರ ಪರವಾಗಿ ನಮ್ಮ ಎನ್ ಶಶಿಕುಮಾರ್ ಅವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗುರುಕಿರಣ್ ಸರ್, ವಿ ಮನೋಹರ್ ಸರ್, ಅದೇ ರೀತಿ ರಾಜಗೋಪಾಲ್ ಸರ್, ಅದೇ ರೀತಿ ಕದ್ರಿ ಮಣಿಕಾಂತ್ ಸರ್ ಆ್ಯಂಡ್ ಎಲ್ಲ ಗಣ್ಯರು ಆ್ಯಂಡ್ ನಮ್ಮ ಮಹಾಪೌರರು ಕೂಡ ಮುಂದೆ ಬಂದು ಶಾಲನ್ನು ಹೊದಿಸಿ, ಇದು ಕೇವಲ ಪೊಲೀಸ್ ಕಮಿಷನರ್ಗೆ ಕೊಡುವಂತಹ ಗೌರವ ಅಲ್ಲ, ಇಡೀ ಪೊಲೀಸ್ ತಂಡಕ್ಕೆ ಅಥವಾ ಪೊಲೀಸ್ ಸಮೂಹಕ್ಕೆ ನಮ್ಮ ಟಿ ವಿಯ ಪರವಾಗಿ ಅಥವಾ ನಮ್ಮ ಕರಾವಳಿ ಕರ್ನಾಟಕದ ಎಲ್ಲ ವೀಕ್ಷಕರ ಪರವಾಗಿ ಕೊಡ್ತಾ ಇರುವಂತಹ ಗೌರವ. ಯಾಕೆಂತಂದರೆ ಅವ್ರು ಇಲ್ಲದೆ ಇದ್ದರೆ ನಾವಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಪೊಲೀಸರು ಮುಂದೆ ಬಂದು ನಾವಿದ್ದೀವಿ, ನೀವು ಮನೆಯಲ್ಲಿರಿ ಅಂತ ಆ ಒಂದು ಗಟ್ಟಿತನದ ಧೈರ್ಯವನ್ನು ತುಂಬಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಲಾಟ್. ಇನ್ನೊಂದು ವಿಷಯ ಏನು ಅಂತಂದರೆ, ಅವರು ತುಳು ಭಾಷೆಗೆ, ತುಳು ಸಿನಿಮಾ ರಂಗಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಸಿನಿಮಾ ರಿಲೀಸ್ ಆಗಿದೆ ಗಮ್ಜಾಲ್ ಅಂತ. ಮೊನ್ನೆ ಸಿಕ್ಕಿದಾಗ ಹೇಳಿದೆ, ಸರ್ ಸಿನಿಮಾ ನೋಡಬೇಕು ಅಂತ. ಅವ್ರು ಹೇಳಿದ್ರು ಆದಷ್ಟು ಬೇಗ ಟೀಮ್ ಜೊತೆ ನೋಡ್ತೀನಿ ಅಂತ. ಹೌದು, ಅವತ್ತೇ ನಾವು ಅವತ್ತು ಸಿನಿಮಾಗೆ ಹೋಗೋಣ ಅಂತ ಹೋಗಿದ್ವಿ. ಫಸ್ಟ್ ಡೇ ಇತ್ತು ಅಂತ. ಹೌದು. ಸೊ ಅವತ್ತು ನಡೀರಿ ಹೋಗೋಣ ಅಂತಂದೆ, ಇಲ್ಲ ಸರ್ ಹೌಸ್ಫುಲ್ ಆಗಿಬಿಟ್ಟಿದೆ ಅಂತಂದ್ರು. ಸೊ ತುಳು ಇಂಡಸ್ಟ್ರಿ ಇನ್ನೂ ಹೆಚ್ಚು ಬೆಳೀಲಿ. ಕೇವಲ ತುಳು ಇಂಡಸ್ಟ್ರಿಗೆ ಅಷ್ಟೇ ಸೀಮಿತ ಆಗೋದು ಬೇಡ. ಕನ್ನಡ ಮತ್ತು ಯಾವ ರೀತಿ ಇವಾಗ ನಮ್ಮ ಕನ್ನಡ ನಟರು ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ, ಆ ಥರ ಮಾಡುವಂಥ ಸುದಿನ ನಿಮ್ಮದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅವತ್ತೇ ಹೇಳಿದ್ರಿ ನಾನೊಂದು ಶೋ ಬುಕ್ ಮಾಡ್ತೀನಿ ಅಂತ. ದ್ಯಾಟ್ ಮೀನ್ಸ್ ಅ ಲಾಟ್ ಸರ್. ಆ್ಯಂಡ್ ಸುನಿಲ್ ಶೆಟ್ಟಿ ಸರ್, ಒಂದು ಎರಡು ಮಾತಾಡ ಪ್ಲೀಸ್. ಮಾತಾಡಲ್ಲ, ನಮಸ್ಕಾರ. ಒಂದು ನಮ್ಮ ಟಿ ವಿದ ಸೂಪರ್ ಸಿಂಗರ್ ಶೋ ಯಾಂತು ಇಲಕ ಏನಂಡ ಒಂದೊಂಜಿ ಆಲ್ ಓವರ್ ಕರ್ನಾಟಕದ ಡೈಮಂಡ್ ಕೊಣಪುಂಡು ಕೊಣತದ ಎಡ್ಡ ಪಾಲಿಶ್ ಕೊರ್ದು ಆಲ್ ಓವರ್ ಇಂಡಿಯಾ ಶೈನ್ ಆಯ್ಲಕ ಹೆಲ್ಪ್ ಮಲ್ಪುಂಡು ಅಂದದು ಒಂದು ಹೆಲ್ಪ್ ಮಲ್ದೇರು ಶೈನ್ ಆವೊಂದು ಲೇರಲ್ಲ ಇದು ಬಂದು ಎನ್ನ ರಡ್ ಪಾತ್ರ ಮುಗಿಸಬ.
ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಆದ ಸ್ವೀಟ್ ಆದ ಬಂಡರೆ ಸೂಪರ್ ಸಿಂಗರ್ ಬಂದ್ಪು ನಂಚು ನಾವು ಏದೋ ಹೊಸ ಟ್ಯಾಲೆಂಟ್ ನಂಗ್ಲಿಕ್ಕೆ ಆಲ್ರೆಡಿ ಗುರುವಣ್ಣ ಬಂತೀರಿ 100 ಜನ ಸಿಂಗಿಂಗ್ ಮಲ್ಪಾವೆ ಅಂದೆ. ಸೊ ಅಂಚಿನ ಮತ್ತು ಅವಕಾಶ ತಿಕ್ಕೊಡ್ದಣ್ಣ ನಮ್ಮ ಟಿವಿದ ಒಂದು ವೇದಿಕೆ ಕಾರಣ ಅಣ್ಣ ಈಗ ಪವರ್ ದಿಂಜಾದಿನಾರು ಈರು ನಮ್ಮ ಪವರ್ಡ್ ಪಾರ್ಟ್ನರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅರೆಗೆ ನಮ್ಮ ಜೋಜಸ್ ನಗಲ್ ಬರ್ತದೆ, ಗುರುಕಿರಣ್ ಸರ್ ಬರ್ತದೆ, ಅರೆಗೆ ಮೊಮೆಂಟನ್ನು ಕೊರ್ದು ಅರ್ನ ಸಹಕಾರಕ್ಕೆ ಈ ಒಂದು ನೆನಪಿನ ಕಾಣಿಕೆಯನ್ನು ಕೊರ್ದು ಅರ್ನ ಮಾಮಲ್ಲ ಮಟ್ಟದ ಸಹಕಾರಕ್ಕೆ ಸ್ವಲ್ಪ ಸಂದೇಹಕ್ಕೆ ಮಲ್ಪಡೋದು ಕೇಳೋದಿಲ್ಲ. ಇರ್ನ ಸಪೋರ್ಟ್ ಇಂಜನೆ ಏ ಬಗ್ಲ ಹೂಪಡೋದು ಕೇಳೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಡೆಯ ರೌಂಡ್ಗೆ ನೀವೆಲ್ಲ ಆಶೀರ್ವಾದವನ್ನು ಮಾಡಿದ್ದೀರಾ, ನಿಮ್ಮ ಸಮಯದಲ್ಲಿ ಬಿಡು ಮಾಡ್ಕೊಂಡು ಬಂದಿದ್ದೀರಾ. ಮೇಯರ್ ಆಗಿರ್ಬೋದು, ಸರ್ ನೀವಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Refined Sunflower Oil Super Singer powered by Santosh 2-star Boiled Rice ಭದ್ರಾವತಿ. ಡೆಫಿನೆಟ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ನಮ್ಮ ಹಾಡುಗಾರರು ಏನೋ ಒಂದು ಆಸೆಯನ್ನು ಇಟ್ಕೊಂಡು, ಏನೋ ಒಂದು ಕನಸನ್ನು ಇಟ್ಕೊಂಡು ಮುಂದೆ ಬಂದು ಇವಾಗ ಗ್ರ್ಯಾಂಡ್ ಫಿನಾಲಿಯ ಗ್ರ್ಯಾಂಡ್ ಫೈನಲ್ ರೌಂಡಲ್ಲಿದ್ದೀವಿ. ಇವತ್ತು ಅವ್ರು ಕೊಡುವಂತಹ ಪ್ರದರ್ಶನ ಏನಿದೆ ಅದರಲ್ಲಿ ಒಂದು ಸ್ವಲ್ಪ ತಪ್ಪಾದರೂ ಕೂಡ ಮತ್ತೆ ಇನ್ನೊಂದು ಅವಕಾಶ ಇರೋದಿಲ್ಲ. ಆ್ಯಂಡ್ ಇವತ್ತು ಅವರ ದಿ ಬೆಸ್ಟ್ ಕೊಡಬೇಕು ಅನ್ನೋವಂಥ ಒಂದು ಆಸೆಯಿಂದ ಅಥವಾ ಆ ಒಂದು ಕಾನ್ಫಿಡೆನ್ಸಿಂದ ಅವ್ರು ಬರ್ತಾರೆ. ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಒಂದು ಕಾರ್ಯಕ್ರಮ ಪರಿಪೂರ್ಣತೆಯನ್ನು ಕಾಣಬೇಕು ಅಥವಾ ಆ ದೊಡ್ಡ ಪ್ರಶ್ನೆಗೆ ಉತ್ತರ ಬೇಕು ಅಂತಂದರೆ ನಮ್ಮ ಜಡ್ಜಸ್ ಅವರು ನಮ್ಮ ಜೊತೆ ಇರಲೇಬೇಕು. ಮೊದಲನೇದಾಗಿ ರಾಜಗೋಪಾಲ್ ಸರ್ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಗಳಲ್ಲಿ ಗಿಟಾರ್ ಎಷ್ಟು ಮುಖ್ಯನೋ ಗಿಟಾರ್ ಜೊತೆ ನಮ್ಮ ರಾಜಗೋಪಾಲ್ ಸರ್ ಕೂಡ ಅಷ್ಟೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಅದೇ ರೀತಿ ನಮ್ಮ ಕದ್ರಿಯಿಂದ ಅಥವಾ ನಮ್ಮ ಮಂಗಳೂರಿನ ಒಂದು ಹೆಮ್ಮೆಯ ವಿಚಾರ ಏನು ಅಂತಂದರೆ, ಇಲ್ಲಿಂದ ಹೋದವರು ಅದು ದೊಡ್ಡ ಲೆವೆಲಲ್ಲಿ ಹೆಸರನ್ನು ಮಾಡ್ತಾರೆ. ನಮ್ಮ ಕದ್ರಿ ಮಣಿಕಾಂತ್ ಸರ್ ನಮ್ಮ ಜೊತೆ ಇದ್ದಾರೆ. 5 ಭಾಷೆಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ಹೆಮ್ಮೆಯ ಮಂಗಳೂರಿನ ಚಿರ ಯುವಕ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ದ ಶೋ. ಆ್ಯಂಡ್ ವಿ ಮನೋಹರ್ ಸರ್ ಇದ್ದಾರೆ. ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳಲೇಬೇಕಾಗಿಲ್ಲ, ಯಾಕೆ ಅಂತಂದರೆ ಅವರು ಮೋರ್ ದೆನ್ 1,000 ಹಾಡುಗಳಿಗೆ ಸಾಹಿತ್ಯವನ್ನು ಬರೆದಿರೋವಂಥವ್ರು. ಅದರ ಜೊತೆಗೆ ಸಂಗೀತ ನಿರ್ದೇಶನ ಮೋರ್ ದೆನ್ 100 ಮೂವೀಸ್ ಮಾಡಿರೋರು. ನಿರ್ದೇಶನದ ಓ ಮಲ್ಲಿಗೆ 100 ದಿನಕ್ಕಿಂತಲೂ ಹೆಚ್ಚು ಓಡಿರುವಂತಹ ವಿಚಾರ ನಿಮಗೆ ಗೊತ್ತಿದೆ. ಅದರ ಜೊತೆಗೆ ನಟನೆಯಲ್ಲೂ ಕೂಡ ಸೈ ಅಂತ ಹೇಳಿರೋರು. ಸೊ ವಿ ಮನೋಹರ್ ಸರ್, ನೀವು ನಮ್ಮ ಜೊತೆ ಇರುವಂಥದ್ದು ಸಂಗೀತದ ಒಂದು ಡಿಕ್ಷನರಿ ಇದ್ದಂಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ಅದೇ ರೀತಿ ಇನ್ನೊಬ್ಬರ ಬಗ್ಗೆ ನಾನು ಹೇಳಲೇಬೇಕು, ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ, ಹೆಸರು ಸಾಕು, ಅದೇ ಒಂದು ಬ್ರ್ಯಾಂಡ್. ಯಾಕೆಂತಂದರೆ ಅವರ ಸಾಧನೆ ವರ್ಷಕ್ಕೊಂದು 4-5 ಹಿಟ್ ಇದ್ದೇ ಇರುತ್ತೆ. ಹಿಂದೆನೂ ಇತ್ತು, ಒಂದು 10 ವರ್ಷ ಹಿಂದೆ ನೋಡಿದ್ರು ಅವ್ರ ಹಿಟ್ ಸಿನಿಮಾಗಳಿತ್ತು, ಈಗ ನೋಡಿದ್ರು ಸಿನಿಮಾಗಳು ಹಿಟ್ ಆಗ್ತಾನೆ ಇದೆ. ಅವರ ಪರ್ಸೆಂಟೇಜ್ ಆಫ್ ಹಿಟ್ ಸಿನಿಮಾ ಅಂತಂದರೆ ಅದೊಂದು ಮೋರ್ ದೆನ್ 70% ಇರುತ್ತೆ. ಸೊ ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಊರಿನ ನಮ್ಮ ನೀರಿನ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಡೆಫಿನೆಟ್ಲಿ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಅಂತಂದರೆ ಅಂತಹ ಜಡ್ಜಸ್ಗಳ ಮುಂದೆ ಹಾಡೋವಂಥದ್ದು ಲೈಫಲ್ಲಿ ಸಿಗಬಹುದಾಗಿರುವಂತಹ ದೊಡ್ಡ ಒಂದು ಅವಕಾಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ಈ ಒಂದು ರೌಂಡಿನ ಮೊದಲನೆಯ ಕಂಟೆಸ್ಟೆಂಟ್ ಅನ್ವಿತ್ ಅವರು ಬರ್ತಾ ಇರುವಂಥದ್ದು ಮಡಿಕೇರಿಯಿಂದ. ಸೊ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಆಲ್ ದಿ ಬೆಸ್ಟ್. ಗ್ರ್ಯಾಂಡ್ ಫಿನಾಲೆಯ ಗ್ರ್ಯಾಂಡ್ ಫೈನಲ್ ರೌಂಡಿನ ಮೊದಲನೆಯ ಕಂಟೆಸ್ಟೆಂಟ್ ಅನ್ವಿತ್ ಫ್ರಮ್ ಮಡಿಕೇರಿ. शिवशङ्करी शिवशङ्करी शिवानन्दलहरि शिवशङ्करी शिवानन्दलहरि शिवशङ्करी शिवानन्दलहरि शिवशङ्करी चन्द्रकलाधरी ईश्वरी
ಮನಸ್ಸು ಕರಗದೆ ಮಹಿಮೆ ತೋರು ನೀ ದೀನ ಪಾಲನವ ಗೈವೆನು ಶಿವಶಂಕರಿ ಶಿವಾನಂದ ಲಹರಿ ಶಿವಶಂಕರಿ ಶಿವಶಂಕರಿ ಶಿವಾನಂದ ಲಹರಿ ಶಿವಾನಂದ ಲಹರಿ ಶಿವಶಂಕರಿ ಶಿವಶಂಕರಿ ಶಿವಾನಂದ ಲಹರಿ ಶಿವಶಂಕರಿ ಶಿವಶಂಕರಿ ಶಿವಾನಂದ ಲಹರಿ ಶಿವಶಂಕರಿ ಚಂದ್ರಕಳಾಧರಿ ಈಶ್ವರಿ ತಿರಿಸನಿ ಧನಿಸ ಮಪಧನಿಸ ಧನಿಸ 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 ಚಂದ್ರಕಳಾಧರಿ ಈಶ್ವರಿ ರಿರಿಸನಿ ಪಮಗಾರಿ ಸದಾ ನೀರಿ ನಿಸ ರೇ ಮಪದ ಮಪ ನಿರಿ ನಿ ಸದಾ ಪ ಚಂದ್ರಕಳಾಧರಿ ಈಶ್ವರಿ ಧನಿಸ ಮಪಧನಿಸ ಸರಿ ಮಗರಿ ಮಪನಿ ಧನಿಸ ಮಪನಿರಿ ಸರಿ ನಿ ಸದನಿ ಪ ಮಪನಿ ಸರಿ ಸನಿ ಸರಿ ಗಾರಿ ಸರಿ ಸನಿ ಸನಿ ಪನಿ ಪಮ ಪಮ ಗಮರಿ ನಿಸ ಸರಿ ಮಪನಿ ಧಾನಿಸ ಸರಿ ಮಪನಿ ಧಾನಿಸ ಸರಿ ಮಪನಿ ಧಾನಿಸ ಚಂದ್ರಕಳಾಧರಿ ಈಶ್ವರಿ ಚಂದ್ರಕಳಾಧರಿ ಈಶ್ವರಿ ವಾವ್, ಅನ್ವಿ ತನ್ವಿ ಇದೆ. ಕಮಾನ್ ಯಾರ್, ಏನು ಎನರ್ಜಿ ನಿಮ್ಮದು.
ಆ್ಯಂಡ್ ಲಾಸ್ಟ್ ಅದು ಪಾಪ ನೀನಿ ಎಲ್ಲ ಐತಲ್ವಾ ಅದು ಫೆಂಟಾಸ್ಟಿಕ್ ನಮಗೆ ಆ್ಯಸ್ ಅನ್ ಆಡಿಯನ್ಸ್ ಅವ್ರದ್ದು ಅವ್ರು ಹೇಳ್ತಾರೆ ಬೇಡ ಆ ಎಂಡಲ್ಲಿ ಆಡ್ತಿರಲ್ವಾ ಸ ನೀನಿ ಅಲ್ಲ ಅದು ಸಾಸನೇ ಬರಬೇಕಾ ಇಲ್ಲ ಬೇರೆ ಯಾವುದು ಆಗುತ್ತಾ? ಸಾಸನೆ ಬರ್ಬೇಕು. ಸಾಸನೆ ಬರ್ಬೇಕು, ನೀನೇನೇ ಬರ್ಬೇಕಲ್ವಾ? ಓಕೆ, ಅದಕ್ಕೆ ಅದು ಅದ್ರ ಬಗ್ಗೆ ಅವರೇ ಜಾಸ್ತಿ ಮಾತಾಡ್ತಾರೆ. ಸೊ ನೀವು ಸ್ಯಾಟಿಸ್ಫೈಡಾ ಹೇಗೆ ಅಲ್ವಾ? ಹಾಗೆ ಹೇಳಬೇಕು, ಯಾಕೆಂದರೆ ಜಜ್ಮೆಂಟ್ ಕೊಡುವಾಗ ಏನು ಇನ್ಫ್ಲುಯೆನ್ಸ್ ಆಗಬಾರ್ದು. ಸೊ ಡೈರೆಕ್ಟ್ಲಿ ನಾವು ಹೋಗುವಂಥದ್ದು ಗುರುಕಿರಣ್ ಸರ್ಗೆ. ಸರ್ ಹೇಳಿ ಸರ್, ನೀನಿ ಪಾಪ ಎಲ್ಲ ಸರಿ ಇತ್ತಾ ಹೇಗೆ? ಏನೇನು ಹೇಳಿದ್ದು? ಅಲ್ಲ ಸರ್, ಅದು ಅವ್ರು ಏನೋ ಎಂಡಲ್ಲಿ ಹೇಳಿದ್ರಲ್ಲ ಅದೇ ಸರ್, ಪ್ಲೀಸ್. ಓಕೆ, ಅನ್ವಿತ್ ನೀನು ಆ್ಯಕ್ಚುಲಿ ಕ್ಲಾಸಿಕಲ್ ಟ್ರೈನ್ಡ್ ಅಲ್ಲ? ಎಸ್ ಸರ್. ಓಕೆ, ಚೆನ್ನಾಗಿತ್ತು, ಹಾಡೇ ಚೆನ್ನಾಗಿತ್ತು. ಬಟ್ ಫೈನಲ್ಸ್ಗೆ ಎಕ್ಸ್ಪೆಕ್ಟೇಷನ್ ಎಲ್ಲ ಜಡ್ಜಿದ್ದು ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಬಿಕಾಸ್ ಇಸ್ ಅಟ್ ವೆರಿ ಟಫ್ ಸಾಂಗ್. ಏನಾಗುತ್ತೆ ಅಂದರೆ ಎವ್ರಿ ಮಿಸ್ಟೇಕ್ ಯು ಡೂ ಮಾರ್ಕ್ಸ್ ಕಮ್ಮಿ ಆಗ್ತಾ ಕಟ್ ಆಗ್ತಾ ಬರುತ್ತೆ. ಎಸ್. ಸೊ ನನಗೆ ಇನ್ನೊಂದು ಅರ್ಥ ಆಗಿಲ್ಲ, ಯಾಕಂದರೆ ನಾನು ಚಿಕ್ಕವನಿರುವಾಗ ಕಾಂಪಿಟೇಷನ್ ಹೋಗ್ತಾ ಇದ್ದೆ. ಆಗ ಏನಿತ್ತು, ಭಗವಾನ್ ಇದೇ ರಾಗ ದರ್ಬಾರಿ ಯಾರು ಹಾಡಿದ್ರು ಜಡ್ಜಸ್ ಯಾರಂದರೆ ಈ ಜಾಸ್ತಿ ಡೊನೇಷನ್ ಕೊಡ್ತಾರಲ್ಲ ಅವ್ರನ್ನ ತಂದು ಜಡ್ಜ್ ಕುರ್ಚಿಯಲ್ಲಿ ಕೂರಿಸ್ತಾರೆ. ಅವರು ಭಗವಾನ್ ಅಂದ ಕೂಡಲೇ ಸ್ವಲ್ಪ ಆಲಾಪ ಎಲ್ಲ ಇದೆ. ಇನ್ಸ್ಟೆಂಟ್ ಯಾರು ಹಾಡಿದ್ರು ಅದಕ್ಕೆ ಒಂದು ಫಸ್ಟ್ ಪ್ರೈಸ್ ಗ್ಯಾರಂಟಿ. ಸೊ ಸ್ವಲ್ಪ ಕಷ್ಟದ ಹಾಡು ಹಾಡಿದ ತಕ್ಷಣ ಒಂದು ಪ್ರೈಸ್ ಗ್ಯಾರಂಟಿ ಅಂತ ಮೆಂಟಾಲಿಟಿ ಎಲ್ರಿಗೂ ಫಿಕ್ಸ್ ಆಗಿದೆ ಸೇಮ್. ಬಟ್ ಏನಾಗುತ್ತೆ ಅಂದರೆ ದ ಮೋರ್ ಟಫ್ ದ ಸಾಂಗ್ ಈಸ್ ಯು ಹ್ಯಾವ್ ಟು ಹ್ಯಾವ್ ಕಂಟ್ರೋಲ್ ಓವರ್ ದ ಸಾಂಗ್. ಅಷ್ಟೇ ಕಂಟ್ರೋಲ್ ಬೇಕು. ಆ್ಯಕ್ಚುಲಿ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಟ್ರೈ. ಇದು ತುಂಬ ಕಷ್ಟದ ಸಾಂಗು, ಚೆನ್ನಾಗಿ ಹಾಡಿದ್ಯಾ, ನಾಟ್ ದ್ಯಾಟ್. ಬಟ್ ಎಕ್ಸ್ಪೆಕ್ಟೇಷನ್ ಏನಾಗುತ್ತೆ ಅಂದರೆ ಇಂಥ ಸಾಂಗ್ ಹಾಡುವಾಗ ನಾವು ಫೈನಲಲ್ಲಿ ಏನಾಗುತ್ತೆ, ತಪ್ಪು ಆದ ತಕ್ಷಣ ನೆಗೆಟಿವ್ ಆಗ್ತಾ ಬರುತ್ತೆ. ಸೊ ದ್ಯಾಟ್ ಈಸ್ ಒನ್. ದೆರ್ ವೇರ್ ಡೆಫಿನೆಟ್ಲಿ ಸ್ಲೈಟ್ ಗ್ಲಿಚಸ್ ಇನ್ ದ ಸಾಂಗ್, ಬಟ್ ಇಟ್ಸ್ ಅ ನೈಸ್ ಟ್ರೈ. ನನ್ನ ಲೆಕ್ಕದಲ್ಲಿ ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ಸ್ ಟು. ಇಟ್ಸ್ ಅ ನೈಸ್ ಟ್ರೈ. ನೀವು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್. ಓಕೆ, ಕೂಲ್ ಆಗಿ, ಯಾಕೆಂದ್ರೆ ಇಲ್ಲಿ ಎಷ್ಟೇ ಆಡಿದ್ರು ಸಾಕಾಗಲ್ಲ. ಗ್ರ್ಯಾಂಡ್ ಫಿನಾಲೆ ಇದು. ವಿ ಮನೋಹರ್ ಸರ್ ಹೇಗಿತ್ತು? ನೀ ಪಾಪ ಅನ್ನಿಸ್ತು. ಕಷ್ಟಪಟ್ಟಿದ್ಯಾ ಈ ಹಾಡಾಡೋದಕ್ಕೆ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಫ್ಲ್ಯಾಟ್ ಆಯ್ತಮ್ಮ. ಸ್ಟಾರ್ಟಿಂಗಲ್ಲೇ ಒಂದು ಅರ್ಧ ನೋಟು ಕಡಿಮೆ ಆಯಿತು. ಆಮೇಲೆ ಚೆನ್ನಾಗಿ ಹಾಡೋದಕ್ಕೆ ಪ್ರಯತ್ನ ಪಟ್ಟೆ. ಲಾಸ್ಟಲ್ಲಿ ತಾಳದಲ್ಲಿ ಸ್ವಲ್ಪ ತಾಳ ಸಿಕ್ಕಲಿಲ್ಲ ನಿನಗೆ. ಸೊ ಹಾಗಾಗಿ ಸ್ವಲ್ಪ ಈ ಥರ ಹಾಡುಗಳು ಆಡುವಾಗ ಜಾಸ್ತಿ ಪ್ರಾಕ್ಟೀಸ್ ಬೇಕು. ಸಂಗೀತ ಕಲಿತಾ ಇದೆಯಾ? ಹಾಂ ಸರ್. ಹಾಂ, ಸ್ವರ ಬಹಳ ಹತೋಟಿಯಲ್ಲಿ ಇದ್ದ ಮೇಲೆ ಈ ಇಂಥ ಹಾಡುಗಳನ್ನ ಸೆಲೆಕ್ಟ್ ಮಾಡಬೇಕು. ಬಟ್ ನಿನ್ನ ಪ್ರಯತ್ನಕ್ಕೆ ನಮ್ಮ ಒಂದು ಮೆಚ್ಚುಗೆ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ರಾಜ್ಗೋಪಾಲ್ ಸರ್ ಹೇಗಿತ್ತು? ಅನ್ವಿತ್, ಹಾಂ ಸರ್. ಏನಂದರೆ ಫೈನಲ್ಗಂತೂ ಈ ಸಾಂಗ್ ಚೆನ್ನಾಗಿದೆ. ಯಾಕಂದರೆ ವೆನ್ ಯು ಹ್ಯಾವ್ ಕಮ್ ಎ ಲಾಂಗ್ ಜರ್ನಿ, ಎಲ್ಲ ವೆರೈಟಿ ಹಾಡಬೇಕು. ಕೊನೆಯಲ್ಲಿ ನಿಮ್ಮ ಟ್ಯಾಲೆಂಟ್ ಏನಿದೆ ಅಂತ ತೋರಿಸ್ಬೇಕು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರ, ಗೊತ್ತಾಗತ್ತೆ. ಟೆಕ್ನಿಕ್ಯಾಲಿಟಿ ವಾಯ್ಸ್ ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ಎಲ್ಲೂ ಮಿಸ್ಟೇಕ್ ಮಾಡ್ತಾ ಇಲ್ಲ, ನೀಟಾಗಿ ಹಾಡ್ತಾ ಇದ್ದೀರಾ. ಬಟ್ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾಕಂದರೆ ಬೀಯಿಂಗ್ ಎ ಮ್ಯೂಸಿಷಿಯನ್ ನಾನು ತುಂಬ ಕಾನ್ಸರ್ಟ್ಗಳಲ್ಲಿ ನೋಡ್ತೀನಲ್ವ, ಈ ಹಾಡು ಲೈವಲ್ಲಿ ಹಾಡ್ಬೋದು. ಬಟ್ ಟ್ರ್ಯಾಕ್ ಜೊತೆ ಅಂದಾಗ ಆ ಆಲಾಪ್ ತಾನು ಮಾಡ್ಬೇಕಾದ್ರೆ ಆ ತಾಳನ್ನು ಕೌಂಟ್ ಮಾಡಬೇಕು. ಸಮ್ಮಿಗೆ ಬರ್ಬೇಕಾದ್ರೆ ಆಲಾಪ್ ನಿಂತು ಶಿವ ಶಂಕರ್ಯ ತಗೊಳ್ಬೇಕು. ಇಟ್ಸ್ ವೆರಿ ಟಫ್ ಸಾಂಗ್, ವೆರಿ ಟಫ್ ಜಾಬ್ ಇಟ್ ಇಸ್. ಯಾಕಂದರೆ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಪ್ಲಸ್ ಆಲಾಪಲ್ಲಿ ನಿಮ್ಮ ಎಕ್ಸ್ಪ್ರೆಷನು ಬರಬೇಕು. ಆಮೇಲೆ ಕೊನೆಗೆ ಜಾಲಕ್ಕೆ ಹೋಗುತ್ತೆ, ತೋಮ್ ದಿರ್ ತೋಮ್, ಅದನ್ನು ಅಲ್ಲಿ ಸ್ವರಗಳಿದೆ ಜಾತಿ. ಬಟ್ ಯು ಮ್ಯಾನೇಜ್ಡ್ ಇಟ್. ಐ ಮೀನ್ ವೆರಿ ಗುಡ್ ಎಫರ್ಟ್ ಅಂತ ಹೇಳ್ಬೋದು. ದಟ್ಸ್ ವಾಟ್. ಆ ಎಕ್ಸ್ಪ್ರೆಷನ್ನ ಸಣ್ಣ ಸಂಗತಿಗಳೆಲ್ಲ ದೋಸ್ ವೇರ್ ಮಿಸ್ಸಿಂಗ್. ಬಟ್ ಐ ಅಪ್ರಿಷಿಯೇಟ್ ಯುವರ್ ಏನು ಹೇಳ್ತಾರೆ, ನಿಮ್ಮ ಧೈರ್ಯ ಮೆಚ್ಚಬೇಕು ಈ ಹಾಡು ತಗೊಂಡಿದ್ದಕ್ಕೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮಣಿಕಾಂತ್ ಖದ್ರಿ ಅವರು ಪ್ಲೀಸ್. ಅನ್ವಿತ್, ನಮಸ್ತೆ ಸರ್. ನಮಸ್ತೆ. ಒಂದು ಸಿಂಹನ ಪಳಗಿಸೋಕೆ ಅಥವಾ ಆನೆಯನ್ನು ಪಳಗಿಸೋಕೆ ಎಷ್ಟು ಒಂದು ಅವರು ಸಾಧನೆ ಮಾಡ್ತಾರೆ ಅಥವಾ ಕಷ್ಟಪಡ್ತಾರಲ್ವ, ಈ ಥರ ಸಾಂಗ್ಗಳು ಒಂದು ತುಂಬ ದೈತ್ಯರು ಅಂತ ಹೇಳ್ಬೋದು. ದೈತ್ಯವಾದ ವಿಷಯ. ಒಂದು ವರ ಪಡಿಬೇಕಾದ್ರೆ ತುಂಬ ತಪಸ್ಸು ಮಾಡಬೇಕು, ಘೋರ ತಪಸ್ಸು. ಅದೇ ಥರ ದೈತ್ಯರನ್ನು ಹತೋಟಿಗೆ ತರಬೇಕು. ಅಂದರೆ ಇದನ್ನು ಈ ಸಾಂಗಲ್ಲಿರೋ ಸಂಗತಿಗಳನ್ನು, ಈ ಕಂಪೋಸಿಂಗನ್ನು ನಿನ್ನ ವಾಯ್ಸಲ್ಲಿ ಹಾಡೋಕ್ಕೆ ಯೋಗ್ಯತೆ ಬೇಕು, ಗೊತ್ತಾಯ್ತಾ? ಅದಕ್ಕೆ ಸಾಧನೆ ಬೇಕು. ನೀನು ತುಂಬ ಕನಸು ಕಂಡಿದ್ಯಾ ಇದನ್ನು ಹಾಡ್ತೀನಿ ಚೆನ್ನಾಗಿ ಅಂತ, ಬಟ್ ನಿನ್ನ ಸಾಧನೆ ಸಾಕಾಗ್ತಾ ಇಲ್ಲ.
ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿ ಅದೇ ಗುರು ಸರ್ ಹೇಳ್ದಂಗೆ ಒಂದೊಂದು ತಪ್ಪಿಗೂ ನಿಮಗೆ ನೀವೇ ನಿಮ್ಮನ್ನು ಮೈನಸ್ ಮಾಡ್ಕೋತಾ ಇದ್ದೀರಾ. ಓಕೆ, ಸೊ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ಕಮಿಷನರ್ ಸರ್ ಇದ್ದಾರೆ. ಸೊ ಅವರು ಕೂಡ ಸಿಂಗರ್, ನಮಗೆ ಗೊತ್ತಿರೋವಂಥ ವಿಚಾರ. ಸರ್ ನಿಮ್ಗೆ ಹೇಗೆ ಅನಿಸ್ತು ಸರ್? ಹವ್ಯಾಸಕ್ಕೆ ಹಾಡು ಕೇಳೋದು, ಹಾಡು ಯಾವಾಗಾದರೂ ಆಡೋದಷ್ಟೇ. ಸೊ ಅದನ್ನು ಜಡ್ಜ್ ಮಾಡೋವಷ್ಟು ಯೋಗ್ಯತೆ ನಮಗಿಲ್ಲ. ನನಗಂತೂ ಇಲ್ಲಿ ಕುತ್ಕೊಂಡು ಕೇಳಲಿಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಸಾಂಗು, ತುಂಬ ಚೆನ್ನಾಗಿ ಹಾಡಿದ್ರು ಅಂತ ಅನಿಸ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಲಾಟ್. ಖಂಡಿತ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ನಮಗೂ ಗೊತ್ತಿಲ್ಲ. ಕಮೆಂಟ್ಸ್ ಕೊಟ್ಟ ಮೇಲೆ ಮಾರ್ಕ್ಸ್ ಇಂಪಾರ್ಟೆಂಟ್, ಅದು ಏನು ಅಂತ ಎಂಡಲ್ಲಿ ಗೊತ್ತಾಗುವಂಥದ್ದು. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ನೀವು ನಗ್ನಗ್ತಾ ಇವಾಗ ಕೆಳಗೆ ಕೂರಬೇಕು ಅಂತಂದರೆ ನಿಮಗೇನೋ ಕೊಡೋದಕ್ಕಿದೆ. ಸೊ ನಿಮ್ಮ ಇಡೀ ಫ್ಯಾಮಿಲಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ಮಡಿಕೇರಿಯಿಂದ ಇಲ್ಲಿ ತನಕ ಬಂದು ಪ್ರತಿ ರೌಂಡಲ್ಲೂ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರೆಲ್ಲ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ನೀವು ವಿನ್ ಆದರೆ ನಿಮಗೆ ಅವಾರ್ಡ್ ಸಿಗುತ್ತೆ, ಕ್ಯಾಶ್ ಪ್ರೈಸ್ ಸಿಗುತ್ತೆ, ಅದೆಲ್ಲ ಆಮೇಲೆ. ಬಟ್ ಕನ್ಫರ್ಮ್ ಆಗಿ ಏನೋ ಒಂದು ಸಿಗುತ್ತೆ, ಅದು ನಾನು ಕೊಡ್ತೀನಿ ಇವಾಗ. ಸೊ ಸನ್ ಪ್ರೀಮಿಯಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒಂದು ಏನೋ 5 ಲೀಟ್ರ್ ಏನೋ ಇದೆ. ಸೊ ಒಳ್ಳೊಳ್ಳೆ ಐಟಮ್ ಮಾಡ್ಕೊಂಡು ತಿನ್ನಿ, ಆಯಿತಾ? ಎಸ್, ನಮಗಷ್ಟು ಶಕ್ತಿ ಇಲ್ಲ. ಎಸ್, ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್. ಸೊ ಬಾಯ್ಲ್ಡ್ ರೈಸ್ ತಿನ್ನೋದಾ ಮನೇಲಿ? ಓಕೆ, ಪ್ಲೀಸ್. ಎಸ್, ಥ್ಯಾಂಕ್ ಯು. ಎಸ್, ಶಶಿ ಸೋಪ್ ಕಡೆಯಿಂದ ನೋಡಿ, ಒಂದು ತಿಂಗಳಿಗೆ ನೀವು, ಒಂದು ತಿಂಗಳಲ್ಲ ಜಾಸ್ತಿ, ಮೇ ಬಿ ಒಂದು 6 ತಿಂಗಳು ನೀವು ಯೂಸ್ ಮಾಡ್ಕೋತಾ ಇರ್ಬೋದು. ಏನೋ ಹೇಳಿ ಇದೇ ಸೋಪ್ ಯೂಸ್ ಮಾಡಿ ಆಯ್ತಲ್ವ? ನೋಡಿ, ಎಸ್ ಪ್ಲೀಸ್. ಎಸ್, ಹಾನಬಲ್ ಚಿಕ್ಕಿ ಅವ್ರ ಕಡೆಯಿಂದ ವೆರೈಟಿ ಆಫ್ ಚಿಕ್ಕೀಸ್ ಇದೆ. ಸೊ ಬೋರ್ ಆದಾಗ ಏನಪ್ಪ ಮಾಡೋದು ಅಂತ TV ನೋಡ್ತಾ ಇದನ್ನು ತಿಂತಾ ಇರ್ಬೋದು. ಸೊ ಪ್ಲೀಸ್. ಏನು ಅದೇ ರೀತಿ ನೋಡಿ, ಮಗನ ಮುಖದಲ್ಲಿ ಒಂದು 2 ಕಲೆ ಇದೆ, ಜಾಸ್ತಿ ಅಂದರೆ ಜಾಸ್ತಿ ಏನಿಲ್ಲ. ಆ 2 ಕಲೆ ಹೋಗಬೇಕು ಅಂತಂದರೆ, ಮುಖ ಪಳಪಳ ಅಂತ ಹೊಳಿಬೇಕು ಅಂತಂದರೆ ರೆವೆಂಟ್ ಅವ್ರ ಕಡೆಯಿಂದ ಸೂಪರ್ ಆಗಿರೋವಂಥ ಪ್ರಾಡಕ್ಟ್ಸ್ ಎಲ್ಲ ಇದೆ, ಕ್ರೀಮ್ಸ್ ಎಲ್ಲ ಇದೆ. ಸೊ ಇದು ಪರ್ಸ್ನಲಿ ನಿಮಗೆ. ಓಕೆ, ಎಸ್, ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಒಳ್ಳೆದಾಗಲಿ. ಆ್ಯಂಡ್ ಎಂಡಲ್ಲಿ ಗೊತ್ತಾಗುತ್ತೆ ಏನಾಗುತ್ತೆ ರಿಸಲ್ಟ್ ಅಂತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸಪೋರ್ಟನ್ನು ಮಾಡ್ತಾ ಇರುವಂತಹ ಎಲ್ಲರಿಗೂ ಧನ್ಯವಾದಗಳು. ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಶಶಿ ಸೋಪ್, ಶಕುಂತಲಾ ಹೇರ್ ಆಯಿಲ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಪೂರ್ಣಿಮಾ ಸಿಲ್ಕ್ಸ್, ಅಮೃತ್ ನೋನಿ, ಸಿಟಡೆಲ್ ಡೆವಲಪರ್ಸ್, ಟ್ರೈ ಮಸಾಲಾ, 1000 ಲೈಟ್ಸ್, ಹ್ಯಾನ್ಬಲ್ ಚಿಕ್ಕಿ, ಶ್ರೀನಿವಾಸ್ ಯೂನಿವರ್ಸಿಟಿ, ರೋಹನ್ ಕಾರ್ಪೊರೇಷನ್, ಭಂಡಾರಿ ಬಿಲ್ಡರ್ಸ್, ರೆವೆಂಟೋ ಯುನಿಶೇಡ್ ಕ್ರೀಮ್ಸ್. ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ಇಂಥ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಅಂತಂದರೆ, ನಮ್ಮ ಟಿವಿಯ ಕನಸು ನನಸಾಗಬೇಕು ಅಂತ ಆದರೆ ನಿಮ್ಮೆಲ್ಲರ ಸಹಕಾರ ಅದು ಅದ್ಭುತವಾದದ್ದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2 Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit Noni, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.